ಮೊನ್ನೆ ಕೊಡಂಗಲ್ಲು ತೋರಿಸಿದಲ್ಲ ನಿಮಗೆ. ಇವತ್ತು ನಿಮಗೆ ನಾಯಿ ಬಸದಿ ತೋರಿಸುವ ಅಂತ ಇದ್ದೇನೆ. ಈಗ ನಾಯಿ ಬಸದಿಗೆ ಹೋಗುವ. ಅದು ಇಲ್ಲಿಗೆಲ್ಲ ಬರ್ತಾರೆ ತುಂಬ ಜನ. ಇದರಲ್ಲಿ ಎಂಥ ಟ್ರಿಪ್ಪಿಗೆ ಬಂದವರೆಲ್ಲ ಕೊಡಂಗಲ್ಲಿಗೆ ಬಂದು ಹಾಗೆ ನ್ಯಾಯ ಬಸದಿಗೆಲ್ಲ ಹೋಗ್ತಾರೆ. ಹೋಗಿ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದು ಮೂಡುಬಿದ್ರೆ ಒಂದು ಪುರಾತನ ಸ್ಥಳ. ಅಂದರೆ ಇಲ್ಲಿ 16 ಕೆರೆ ಮತ್ತು 16 ದೇವಸ್ಥಾನ, 16 ಬಸದಿ ಹೀಗೆಲ್ಲ. ಇಲ್ಲಿ ತುಂಬ ಹೇಳುವಂಥದ್ದು ನೋಡುವಂಥದ್ದೆಲ್ಲ ತುಂಬ ಇದೆ. ಆದರೆ ಅದರಲ್ಲಿ ಒಂದು ಇದು ನ್ಯಾಯ ಬಸದಿ. ಅಲ್ಲಿಗೆ ಬಂದವರೆಲ್ಲ ಇಲ್ಲಿಗೆ ಬಂದು ಕೊಡಂಗಲ್ಲು ಹಾಗೆ ನ್ಯಾಯ ಬಸದಿ ನೋಡಿ ಇಲ್ಲೆಲ್ಲ ಭೇಟಿ ಕೊಟ್ಟು ಹೋಗ್ತಾರೆ. ಹಾಗೆ ನಾವು ಕೂಡ ಹೋಗಿ ನಿಮಗೊಂದು ತೋರಿಸುವ ಅಂತ ನಾನು ಅಂದಾಜು ಮಾಡಿದ್ದೇನೆ. ಹಾಗೆ ಹೋಗುವ ಬನ್ನಿ. ಇಲ್ಲಿ ಸ್ವಲ್ಪ ಹತ್ತುವಾಗ ದಮ್ ಕಟ್ತದೆ. ಇಲ್ಲಿ ಪಿಕ್ಚರ್ದು ಶೂಟಿಂಗಿಗೆ ಕೂಡ ಬರ್ತಾರೆ ಇಲ್ಲಿ. ಮತ್ತೊಂದು ನ್ಯಾಯ ಬಸದಿಯಲ್ಲಿ ಮೊದಲು ಪುರಾತನದಲ್ಲಿ ಒಂದು ನಾಯಿಯನ್ನು ಸಾಕಿದ್ರಂತೆ ರಾಜ. ಅವನ ಜೊತೆಯಲ್ಲಿ ಒಬ್ಬ ಕೆಲಸದವ ಇದ್ದ. ಅವನ ಹತ್ರ ಒಂದು ನಾಯಿ. ಅವನು ಎಷ್ಟು ದುಡಿದ್ರೂ ಅವನ ಸಾಲ ತೀರಲೇ ಇಲ್ಲ. ಆಗ ಆ ನಾಯಿಯನ್ನು ಸ್ವಲ್ಪ ದಿನದ ಮಟ್ಟಿಗೆ ಬಿಟ್ಟು ಅವನು ಬಂದ. ಆಗ ಈ ನಾಯಿ ರಾಜ ಹೇಳಿದಂತೆ ಕೇಳ್ತಿತ್ತು. ರಾಜನ ಮನೆಗೆ, ಇದು ಅರಮನೆಗೆ ಒಮ್ಮೆ ಕಳ್ಳರು ನುಗ್ಗಿದ್ರಂತೆ. ಆಗ ಈ ನಾಯಿ ಬೊಗಳಿ ರಾತ್ರಿ ಎಲ್ಲರನ್ನು ಭಟರನ್ನೆಲ್ಲ ಎಬ್ಬಿಸಿ ಇದು ರಾಜವನ್ನು ಕಾಪಾಡಿತು. ಅದಕ್ಕೆ ರಾಜನಿಗೆ ತುಂಬ ಖುಷಿಯಾಯಿತು. ಆಗ ಅವನು ಈ ನಾಯಿಯನ್ನು ನಿನ್ನ ಋಣ ತೀರಿತು, ನಿನ್ನ ದನಿಯ ಋಣ ತೀರಿತು ಅಂತ ಹೇಳಿ ನಾಯಿಯನ್ನು ಕಳಿಸಿದಂತೆ. ಕಳಿಸುವಾಗ ಕುತ್ತಿಗೆಗೆ ಒಂದು ಫಲಕವನ್ನು ನೇತಾಡಿಸಿ ಕಳಿಸಿದ್ದಾನೆ. ಆದರೆ ಇವನು ನೋಡಲಿಲ್ಲ, ನಾಯಿಯ ಓನರ್ ನೋಡಲಿಲ್ಲ. ಅವನು ಬಂದಾಗ ಅವನಿಗೆ ನೋಡಿ ತುಂಬ ಕೋಪ ಬಂದಿತ್ತು. ಆಗ ಆ ನಾಯಿಗೆ ಒಂದು ಪೆಟ್ಟು ಕೊಟ್ಟು, ಅದರ ತಲೆಗೆ ಒಂದು ಪೆಟ್ಟು ಕೊಟ್ಟಂತೆ. ಕೊಟ್ಟು ಅದು ಆ ನಾಯಿ ಸತ್ತಾಗ ಹತ್ತಿರ ಹೋಗಿ ತುಂಬ ಕೂಗಿದಂತೆ. ನಾಯಿ ಸಾಕಿದವನು ನಾಯಿ ಹತ್ರ ಹೋಗಿ ಬೇಜಾರಾಗಿ ನಾಯಿಯನ್ನು ನೋಡ್ತಾನೆ. ನೋಡುವಾಗ ನಾಯಿಯ ಕುತ್ತಿಗೆಯಲ್ಲಿ ಫಲಕ ಉಂಟು. ಅದನ್ನು ನೋಡಿ ಅವನಿಗೆ ತುಂಬ ಬೇಜಾರಾಗ್ತದೆ. ಆಗ ರಾಜನಿಗೆ ಕೂಡ ಗೊತ್ತಾಗ್ತದೆ ನಾಯಿಯನ್ನು ಹೀಗೆ ಕೊಂದ ಅಂತ. ಆಗ ರಾಜ ಬರ್ತಾನೆ. ಬಂದು ಆ ನಾಯಿಯನ್ನು ತಗೊಂಡೋಗಿ ಸುಡ್ತಾನೆ. ಇದು ನಾಯಿ ಬಸ್ತಿ ಅಲ್ಲ, ಇನ್ನೊಂದು ನಾಯಿ ಬಸ್ತಿ. ಈ ನಾಯಿ ಬಸ್ತಿಯಲ್ಲಿ, ಈ ನ್ಯಾಯ ಬಸದಿಯಲ್ಲಿ ಅದಕ್ಕೆ ಬೊಜ್ಜ ಮಾಡ್ತಾರೆ. 11ನೇ ದಿನಕ್ಕೆ ಬೊಜ್ಜ ಮಾಡ್ತಾರೆ. ಅದಕ್ಕೆ ಯಾರು ಊಟ ಮಾಡ್ತಾರೆ? ಯಾರು ಊಟ ಮಾಡೋದಿಲ್ಲ ಅಂತ ಹೇಳಿ ಎಲ್ಲರಿಗೆ ಒಂದು ತುತ್ತು ಊಟ ಮಾಡಿದರೆ 1 ವಾರ ಕೊಡ್ತೇನೆ ಅಂತೇಳಿ ರಾಜ ಘೋಷಣೆ ಮಾಡ್ತಾನೆ. ಆಗ ಎಲ್ಲರೂ ಊಟ ಮಾಡ್ತಾರೆ. ಹಾಗೆ ಈ ನ್ಯಾಯ ಬಸದಿದು ಒಂದು ಕತೆ. ಇಲ್ಲಿ ತುಂಬ ಚಂದ ಗಾಳಿ ಬೀಸ್ತದೆ. ಮಳೆ ಬೀಳುವುದಿಲ್ಲ ಇಲ್ಲಿ. ಇದರ ಒಳಗೆಲ್ಲ ನೋಡಿ ಇದರ ಒಳಗೆ ಎಲ್ಲ
ಮಳೆ ಬೀಳುವುದಿಲ್ಲ, ಸ್ವಲ್ಪ ಸ್ವಲ್ಪ. ಅದು ಚಡಿಯಲ್ಲಿ ಸ್ವಲ್ಪ ಮಾತ್ರ ಬರ್ತದೆ, ಒಳಗೆ ಚಡಿಯಲ್ಲೆಲ್ಲ ಸ್ವಲ್ಪ ನೀರು ಇದಾಗ್ತದೆ ಹೊರತು ಮಳೆ ಬಂದರೆ ಇದರಲ್ಲಿ ನಿಲ್ಲಲಿಕ್ಕೆಲ್ಲ ಆಗ್ತದೆ, ಅಷ್ಟು ಚೆನ್ನಾಗಿದೆ. ಮತ್ತು ತುಂಬ ಗಾಳಿ, ತುಂಬ ಚೆಂದ ಇರ್ತದೆ. ಇಲ್ಲಿ ಮಹಾವೀರ ಕಾಲೇಜು ಕೂಡ ಇಲ್ಲಿಗೆ ತುಂಬ ಚೆಂದ ಕಾಣ್ತದೆ ದೂರದಿಂದ. ಅದು ಮಹಾವೀರ ಕಾಲೇಜ್ ಕಾಣ್ತಿರೋದು. ಶಾಲೆ ಕೊಡಂಗಲ್ ಶಾಲೆ. ಈಗ ಬಲ್ಲೆ ಸ್ವಲ್ಪ ಬಂದು ಕಾಣುವುದಿಲ್ಲ, ಸ್ವಲ್ಪ ಗಿಡ ಮರಗಳು ಬಂದು, ಪೊದೆ ಗಿಡ ಮರ ಎಲ್ಲ ಬಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣುವುದಿಲ್ಲ ಅಷ್ಟೇ. ಇಲ್ಲದಿದ್ದರೆ ಒಳ್ಳೆ ಇಲ್ಲಿಗೆ ಎಲ್ಲ 4 ದಿಕ್ಕಿನಿಂದಲೂ ಚೆನ್ನಾಗಿ ಗಿಡ ಮರ ಜನಗಳು ಎಲ್ಲ ಕಾಣ್ತದೆ. ನೋಡಿ, ಅವರು ನನ್ನ ಯಜಮಾನರು, ಮತ್ತು ಇವರು ನಮ್ಮ ಅಕ್ಕನ ಮಗಳು, ಅದು ನನ್ನ ಮಗಳು. ನಿಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇಲ್ಲಿಗೆ ರೋಡಲ್ಲಿ ಹೋಗುವ ಗಾಡಿಗಳು ಕಾಣ್ತದೆ, ಮಹಾವೀರ ಕಾಲೇಜ್ ಹಾಗೆ ITI ಎಲ್ಲನೂ ಕಾಣ್ತದೆ ಇಲ್ಲಿಗೆ. ತುಂಬ ಚೆನ್ನಾಗಿದೆ ಪ್ಲೇಸ್. ನೀವು ಕೂಡ ಬನ್ನಿ, ಬರದಿದ್ದವರು ಬನ್ನಿ, ನೋಡಿ ಆನಂದಿಸಿ. ನಮ್ಮ ಯಜಮಾನರು ಮೊಲಕ್ಕೆ ಹುಲ್ಲು ತೆಗಿತಿದ್ದಾರೆ ನೋಡಿ, ಕತ್ತಿ ತರಲಿಲ್ಲ, ಅದಕ್ಕೆ ಹಾಗೇ ತೆಗಿತಿದ್ದಾರೆ. ಸಾವಿರಾರು ಜಾತಿಯ ಮರಗಳಿವೆ ಇಲ್ಲಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.